ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೊಗ್ಗಡೋದಕ್ಕೊಂದು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಜಲ್ನ ಶುರು ಮಂತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಬಗಂಬಿಲ ಶ್ರೀ ಸತ್ಯನಾರಾಯಣ ಮಂದಿರದ ನಿರಳ್ಳಿ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ ಮುತಾಲಿಕೆಡೆ 17ನೇ ವರ್ಷದ ಗೌರಿ ಗಣೇಶೋತ್ಸವ ಗೌರಿ ಪ್ರತಿಷ್ಠೆಡೆ ಶುಕ್ರವಾರ ಕಾಂಡೆ ನಡೆತಂಡೆ. ಕುಂಪಲ ಬಗಂಬಿಲ ಶ್ರೀ ಸತ್ಯನಾರಾಯಣ ಮಂದಿರದ ನಿರಳ್ಳಿ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ 17ನೇ ವರ್ಷದ ಗೌರಿ ಗಣೇಶೋತ್ಸವ ಶುಕ್ರವಾರ ಕಾಂಡೆರ್ದು ಶುರುವಾಂಡು. ಭಗಿನಿಯರನ ಮೂಲಕವಾದ ಆಪಣಿತರ ದಾಯಕ ನನಗ ಮಹಾತಾಯಿ ಬಂದಿದೆ. ದಾಯಕನಗ ಹೆತ್ತ ತಾಯಿಗೆ ಹೆಗ್ಗನ ಮುದ್ದು ಗಾಜಲು ದಾಯಕನಗ ಏರನ್ನು ಋಣ ತೀರಿಸಾದ್ದು ಪೆದ್ದನ ಅಕ್ಕ ಋಣ ತೀರಿಸಾದ್ದು ಐಟೊಂಪಣೆ ಮಾತ್ರ ಋಣ ಅಂತ ಬಂದಿದೆ. ಅಂಚದವರ ಆ ಹಿರಿಯರ ಬಂಧು ಮಿತ್ರ ಬಂಧು ಬಾಂಧವರೇ ಸಬಾಂಧವರನ್ನ ಸಮ್ಮುಖ ಆಪಣಿತರ ಕಾರ್ಯಕ್ರಮದ್ದು ಕೂಡ ದೇವರ ನಿರ್ವಿಘ್ನಪೂರ್ವಕವಾದ ಗೌರಿ ಪ್ರತಿಷ್ಠೆಯನ್ನು ಕೂಡ ಸಂತೋಷವಾದ ಅಪ್ಪೆ ಸ್ವೀಕಾರ ಮಂತೊಂಡು ಆ ದೇವರನ್ನ ದಾಲಾಂಡ ಇತನಗ ದಾಯಕನಗ ಜೋಕುಲು ತಪ್ಪು ಮಂತ ನನಗೆ ಅರ್ಥ ಕ್ಷಣ ಕೊಡ್ಬೇಡಿ ಅಂಚೆ ಮಾಡೋದು ತಪ್ಪು ಮಲ್ಕೊಡೋ ಪಣದ ಅಷ್ಟೇ. ಅಂಚದವರ ದೇವಸ್ಥಾನ ನಮ್ಮ ಏತೋ ಒಪ್ಪು ಸಾಧ್ಯ ಉಂಡು. 1 ವರ್ಷ 2 ವರ್ಷ 3 ವರ್ಷ ಬೋಣಗ ನಮ್ಮ ಯಾವ ರೀತಿ ಆದ ಎಂಚೆ ಮಂತಂಗೆ ದಾಳ ಗೊತ್ತು ಪೂಜಿ ಅಂಚದವರ ರಾಜಾದಿ ರಾಜ್ಯದ ದೇವಾದಿ ದೇವರನ್ನ ಕಾರೋಡು ಎಂಚೆ ಯಾವ ರೀತಿ ಆಂಡನಂಗೆ ದಾಳ ಗೊತ್ತು ಪೂಜಿ ಅಂಚದವರ ಧಾರಣ ಸೊಪ್ಪಿತ್ರ ಕೂಡ ದೇವರ ಕ್ಷಮೆ ಮಲ್ಪಾದಕೊಡ್ದು ಆಪಳಿಂತರ ಹಾದ ಕಾರ್ಯಕ್ರಮ ಕೂಡ ದೇವರ ನಿರ್ವಿಘ್ನ ಪೂರ್ವ ನೆರವೇರಿಸಾಕೊಡ್ದು ಸಮಸ್ಯೆಲ್ಲ ಕೂಡ ದೇವರ ಐಕ್ಯಮತ್ಯದ ದಾಲಾಂಡ ಒಂಜಿ ನಾಲಾಣ ಏನ್ಮಾದ ಕೆಲಸ ಕಾರ್ಯಾದಿ ದಾಲಾಂಡ ಒಗ್ಗಟ್ಟು ಲೋಪದೋಷ ಒಗ್ಗಟ್ಟಿಗೆ ಲೋಪದೋಷ ಇತರ ಕೂಡ ನಿಗಲು ಮಾತ ಏನು ಪರಿಹಾರ ಮಲ್ಪಾಕೊಡ್ದು ಈ ಗೌರಿ ಗಣೇಶೋತ್ಸವದ ಆ ದೇವರನ್ನ ಕಾರ್ಯಕ್ರಮ ಆವಡು ಭಜನಾ ಸಂಕೀರ್ತನ ಆವಡು ಆಟೋಟ ಸ್ಪರ್ಧೆ ಆವಡು ಧಾರ್ಮಿಕ ಕಾರ್ಯಕ್ರಮ ಆವಡು ಧಾರ್ಮಿಕ ಚಿಂತನೆ ಆವಡು ಭಜನಾ ಕಾರ್ಯಕ್ರಮ ಆವಡು ಆಪಡಿತರ ಮಾತ ಮಂಗಳ ಕಾರ್ಯನು ದೇವರ ಸುಮಂಗಲ ರೀತಿಯ ದೇವರ ಅಪಾದಕೊಡ್ದು ದೇವರ ಅಮಂಗಲ ಆವಂದ ರೀತಿಯಲ್ಲಿ ಆ ದೇವರ ಮಂಗಲ ಕಾರ್ಯ ಸುಮುಹೂರ್ತ ಮಲ್ಪಾದಕೊರಡು ಪಡೆದು ಆ ಅಪ್ಪೆ ಆ ಗೌರಿ ದೇವರ ಭಕ್ತಿಪೂರ್ವಕವಾದ ನಮ್ಮ ತೊಟ್ಟು ನಟ್ಟೊಂದು ದೇವರನ್ನ ಸನ್ನಾಡು ನಂತರ ಪ್ರತಿಷ್ಠಾ ಮಹೋತ್ಸವ ದೇವರ ಹೊನ್ನು ಮಲ್ಪಾದಕೊರಡು ದೇವರ ಪ್ರಾರ್ಥನೆ ಅವರ ಸೇವೆ ಅವಡವೆ
ಪೂರ್ವಕವಾದ ಅಪ್ಪೆ ಗೌರಿ ದೇವರೇ ಸಂತೋಷವಾದ ಮಾತ ನಮ್ಮನ ಮಾತ ಕೈ ಪತ್ತಾದ ನಡ್ಪಾದ ಪುರುಳು ಬಡದೇವರ ಪ್ರಾರ್ಥನೆ ಮಾಡಲೆ. ಸ್ವಾಮಿ ಶ್ರೀ ಮಹಾಗಣಾಧಿಪತೇ ನಮಃ. ಸರ್ವೇಭ್ಯೋ ನಮಃ ಜನೇಭ್ಯೋ ನಮಃ. ಶುಕ್ರವಾರ ಕಾಂಡೆ ಸ್ಥಳ ಶುದ್ಧಿ ಸಾಮೂಹಿಕ ಪ್ರಾರ್ಥನೆಯಾದ ಶ್ರೀ ಗೌರಿ ಕಲಶ ಪ್ರತಿಷ್ಠೆಲು ಆದ ಪ್ರತಿಷ್ಠಾ ಪೂಜೆ ನಡಪಾಯಿರು. ಪುರೋಹಿತರು ವೇದಮೂರ್ತಿ ಶ್ರೀ ಪಿ ತಿರುಮಲೇಶ್ವರ ಭಟ್ ಪ್ರತಿಷ್ಠಾ ಪೂಜಾ ವಿಧಿಕ್ಲೆ ನಡಪಾದ ಕೊರಿಯರು. ಒಗ್ಗಟ್ಟಾದ ಭಕ್ತಿ ಸೇರಿದೆ ಆ ದೇವರನ್ನ ಸೇವೆ ನಮ್ಮ ಸುಯೋಗನ ಭಗವಂತ ಅನುಗ್ರಹಿಸಿಕೊಂಡು ಶ್ರೀ ಸತ್ಯನಾರಾಯಣ ಮಂದಿರದ ಅಧ್ಯಕ್ಷರು ಪದಾಧಿಕಾರಿಗಳು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಪುರಸಭೆದ ಹೊಸ ಅಧ್ಯಕ್ಷರಾದ ಶ್ರೀಮತಿ ಕಮಲಾ ಬಕ್ಕ, ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಪಕ್ಷದ ಪ್ರಮುಖರ ಉಪಸ್ಥಿತಿಡು ದೈವದೇವರನ ಅನುಗ್ರಹ ನಟ್ಟೊಂದು ಏಳ್ಯ ಗಳಿಗಡು ಅಧಿಕಾರ ಸ್ವೀಕಾರ ಮಂತೇರಿ. ರಾಜ್ಯಡೆ ಮಲ್ಲ ಪಂಚಾಯತ್ ಪಂಪಿನ ಅಗ್ಗಳಿಕೆನ್ ಪಡೆಯಿನ ಸೋಮೇಶ್ವರ ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೇರ್ದು ಪುರಸಭೆ ಆಯ್ಬೊಕ್ಕ ಚುನಾವಣೆಯಾದ ಸುಮಾರು 8 ತಿಂಗಳದ್ದು ಬೊಕ್ಕ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಪ್ರಕಟ ಆದ ಶ್ರೀಮತಿ ಕಮಲಾ ಬೊಕ್ಕ ರವಿಶಂಕರ್ ಸೋಮೇಶ್ವರ ಅಧ್ಯಕ್ಷ ಬೊಕ್ಕ ಉಪಾಧ್ಯಕ್ಷರಾದ ಆಯ್ಕೆಯಾದಿದ್ದರು. ಮೊಕ್ಲಿನ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಶುಕ್ರವಾರ ಕಾಂಡೆ ಪಂಚಾಯತ್ ಕಚೇರಿ ನಡೆದನು. ಬಿಜೆಪಿದ ಭೀಷ್ಮೆ ಹಿರಿಯರು ಸೀತಾರಾಮ್ ಬಂಗೇರ ಪ್ರಾರ್ಥನೆ ಮಲ್ತೇರು. ಮಾತ್ರೆಗಳ ಕಾಲದಲ್ಲಿ ಕೊಡುವುದು ಆಡಳಿತ ಮಂತ್ರಿಗಳು ಅಕುಲ್ಲಾಗಿ ಪುತ್ತರಿಗಳು ನಮ್ಮ ಸೋಮೇಶ್ವರ ಪುರಸಭೆ
ಆ ಸೋಮನಾಥೆ ನಮ್ಮನ್ನ ದೇವದೇವರು ಜನಕ್ಕೂ ಪ್ರೀತಿ ವಿಶ್ವಾಸ ಗಳಿಸಿದ್ದು ಉತ್ತಮ ಅನೇಕ ಕಣಪಿನ ಯೋಗ ಭಾಗ್ಯ ಇದಕ್ಕೆ ಕೊರಳಿಂದ ಆ ಸೋಮನಾಥರ ಮಾತೆಲ್ಲ ಪ್ರಾರ್ಥನೆ. ಅವಿರ್ದು ಬೊಕ್ಕ ಅಧ್ಯಕ್ಷರು ಶ್ರೀಮತಿ ಕಮಲಾ, ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ದೇವರನ ಎದುರು ತುಡರ್ ಬೆಳಗಾದು ತಂಕ್ಲನ ಸ್ಥಾನಡು ಕುಲ್ಲುದು ಅಧಿಕಾರ ವಹಿಸುಂಡೇರು. ಸೋಮೇಶ್ವರ ಪುರಸಭೆನು ಮಾತಾ ಸದಸ್ಯರಿನ ಸಹಕಾರಡು ನನಲಾತು ಅಭಿವೃದ್ಧಿ ಬೇಲೆನ್ ಮಲ್ಪುವ ಪಕ್ಷ ಪ್ರಮುಖರಿನ ಮಾರ್ಗದರ್ಶನ ಸಹಕಾರಡು ದುಂಬರಿಯುವ ಪಂಡದು ಅಧ್ಯಕ್ಷರು ಶ್ರೀಮತಿ ಕಮಲಾ, ಉಪಾಧ್ಯಕ್ಷರು ರವಿಶಂಕರ್ ತೆರಿಪಾಯರು. ಸೋಮೇಶ್ವರ ಪುರಸಭೆ ಅಧ್ಯಕ್ಷ ಆದ 2ನೇ ಸರ್ತಿ ಮಸ್ತ್ ಖುಷಿ ಮಾತೆಲ್ಲ ಧನ್ಯವಾದಗಳು. ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆಯ ಮೊದಲು ಗ್ರಾಮ ಪಂಚಾಯತ್ ಇರುವಾಗ ಕರ್ನಾಟಕದಲ್ಲಿ ಅತಿ ದೊಡ್ಡ 2ನೇ ಪಂಚಾಯತ್ ಅನ್ನುವ ಹೆಸರನ್ನು ಪಡೆದಂಥ ಸೋಮೇಶ್ವರ ಗ್ರಾಮ ಪಂಚಾಯತ್ ಪುರಸಭೆಯಾಗಿ ಮೇಲ್ದರ್ಜೆಯಾದ ನಂತರ ಚುನಾವಣೆ ನಡೆದು ಇದೀಗ 8 ತಿಂಗಳ ಬಳಿಕ ಉಪಾಧ್ಯಕ್ಷರಾಗಿ ನಮ್ಮ ಕಮಲಕ್ಕ ಹಾಗೂ ಉಪಾಧ್ಯಕ್ಷರನ್ನು ಎಲ್ಲ ಊರಿನ ಜನರು ಮತದಾರ ಬಾಂಧವರೆಲ್ಲ ಆಯ್ಕೆ ಮಾಡಿದ್ದಾರೆ. ಸೋಮೇಶ್ವರ ಪುರಸಭೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ 23 ಸದಸ್ಯರಿದ್ದಾರೆ, ಅವರನ್ನೆಲ್ಲ ಒಟ್ಟಾಗಿ ಒಂದಾಗಿ ತಗೊಂಡೋಗಿ ಸೋಮೇಶ್ವರ ಈ ಪುರಸಭೆಯನ್ನು ಒಂದು ಮಾದರಿ ಪುರಸಭೆಯನ್ನಾಗಿ ಮಾಡಬೇಕೆನ್ನೋ ಕನಸನ್ನು ನಾವೆಲ್ಲ ಇಟ್ಟುಕೊಂಡಿದ್ದೇವೆ. ಆ ಕನಸನ್ನು ಈಡೇರಿಸಲಿಕ್ಕೆ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕಾಗ್ತದೆ. ಅನುದಾನದ ಕೊರತೆಯೂ ಈ ಪುರಸಭೆಯಲ್ಲಿ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಬಂದಿರುವಂಥ ಅನುದಾನವನ್ನು ನೀಗಿಸಿಕೊಂಡು ಒಟ್ಟಾಗಿ ಈ ಸೋಮೇಶ್ವರ ಪುರಸಭೆ ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸ ಸಾಧ್ಯ ಇದೆಯೋ ಭ್ರಷ್ಟಾಚಾರ ಮುಕ್ತವಾಗಿ ಈ ಪಂಚಾಯತನ್ನು ಒಳ್ಳೆಯ ರೀತಿ ಅಭಿವೃದ್ಧಿಯಲ್ಲಿ ಮಾಡಿಕೊಂಡು ಹೋಗಲು ನಾವು ಒಳ್ಳೆಯ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳ್ತಾ ನಮಗೆ ಈ ಒಂದು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದೇನೆ. ಎಲ್ಲರಿಗೂ ವಂದನೆಗಳು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಈಗ ಹಲವಾರು ಕಡೆ ನೀರಿನ ಕೊರತೆಯನ್ನು ನಾವು ಹಲವಾರು ವರ್ಷ ಕಂಡುಕೊಂಡಿರ್ತೇವೆ. ಈಗಾಗಲೇ ಬಹುಗ್ರಾಮ ನೀರಿನ ಯೋಜನೆ ರಭಸವಾಗಿ ಕಾಮಗಾರಿ ನಡೀತಿದೆ. ಆದಷ್ಟು ಬೇಗ ಶೀಘ್ರದಲ್ಲಿ ಆ ಕಾಮಗಾರಿ ಈಡೇರುತ್ತದೆ. ಆನಂತರ ನಮ್ಮ ಈ ಗ್ರಾಮದ ನೀರಿನ ಸಮಸ್ಯೆ ಖಂಡಿತವಾಗಿ ನೀಗುತ್ತದೆ. ಅದೇ ತ್ಯಾಜ್ಯ ವಿಲೇವಾರಿಗೆ ಈಗ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೇವೆ. ಹಾಗೂ ಇಲ್ಲಿ ಕೂಡ ತ್ಯಾಜ್ಯ ಸಮಸ್ಯೆ ಇಲ್ಲಿ ಗ್ರಾಮದಲ್ಲಿ ಕಂಡು ಬಂದಿಲ್ಲ. ಅಧಿಕಾರಿಗಳು ವರ್ಗದವರು ಒಳ್ಳೆ ರೀತಿಯಲ್ಲಿ ಅದನ್ನು ನಿಭಾಯಿಸ್ತಿದ್ದಾರೆ. ತ್ಯಾಜ್ಯ ಘಟಕವನ್ನು ಮಾಡಬೇಕಂತ ನಾವು ಮೊನ್ನೆ ತಹಶೀಲ್ದಾರಲ್ಲಿ ಕೂಡ ಮನವಿಯನ್ನು ಮಾಡಿದ್ದೇವೆ. ಅದಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಈ ಸೋಮೇಶ್ವರ ಪುರಸಭೆಯಲ್ಲಿ ಯಾವುದೇ ಸರ್ಕಾರಿ ಜಾಗ ಇಲ್ಲಿಲ್ಲ. ಅದನ್ನು ತಹಶೀಲಿಗೆ ಪುನಃ ನಾವು ಮನವಿ ಮಾಡ್ತೇವೆ. ಒಂದು ಸ್ಥಳಾವಕಾಶವನ್ನು ಕೊಟ್ಟರೆ ಅದಕ್ಕೆ ಸೂಕ್ತವಾದ ತ್ಯಾಜ್ಯ ಘಟಕವನ್ನು ಕೂಡ ಮಾಡುವಂಥ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಬಿಜೆಪಿ ಮುಖಂಡರು ಮಂಡಲದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಚಂದ್ರಶೇಖರ್ ಉಚ್ಚಿಲ್, ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮ್ಟೂರು, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ ಶ್ರೀಮತಿ ಕಮಲಾ ಬೊಕ್ಕ ರವಿಶಂಕರ್ಗೆ ಎಡಬೈಕೆರು. ಸೋಮೇಶ್ವರ ಪುರಸಭೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಇವತ್ತು ಆಯ್ಕೆ ಆಗಿಕೊಂಡು ಇವತ್ತು ಅಧಿಕಾರ ಸ್ವೀಕರಿಸುವ ಇವತ್ತು ಅವರು ಚೇರಲ್ಲಿ ಕೂತ್ಕೊಳ್ಳೋದು ಶುಭ ಮುಹೂರ್ತದಲ್ಲಿ ಕೂತಿದ್ದಾರೆ. ಅವರಿಗೆ ಈ ಎಲ್ಲ ಈ ಮಣ್ಣಿನ ನೆಲದ ಎಲ್ಲ ದೇವದೇವರುಗಳ ಆಶೀರ್ವಾದ ಇರಲಿ. ಹಾಗೆ ಜನರು ಈ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಅವರು ಶಕ್ತಿ ಕೊಡಲಿ. ಹಾಗೆ ಒಂದು ಮಾದರಿ ಪುರಸಭೆಯನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುತ್ತಾ ಅವರಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸ್ತೀವಿ. ತೆಗೊಂಡು ನಿಖಿಲ ಎನ್ನಿನ ಕಾರ್ಯ ಹರೀಶ್ ಹೋಗರು ಭಾರಿ ಬರಲು ಎಂಗ್ಲಿಗೂ ವಿಶ್ವಾಸ ಉಂಟು. ಕಮಲಕ್ಕ ಅಧ್ಯಕ್ಷರಾದ ರವಿಶಂಕರ್ ಉಪಾಧ್ಯಕ್ಷ ರಡ್ಡು ಜನಲ ಆ ವಿಶಾಲವಾಯಿನ ಮನಸ್ಸು ಮಾತನ್ನು ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದ ಅಂದ ನಮ್ಮ ಮಾತೆಲ್ಲ ಭಾರತಾಂಬಿನ ಜೋಕುಲು ನಮ್ಮ ಸೋಮೇಶ್ವರ ಅಭಿವೃದ್ಧಿ ಮನ್ಪನ ಹೃದಯ ಉಂಡಂತ ಅವು ನಿಕ್ಲ ಈಡೇರು ಹಿರಿಯರಾಯನಂಚಿನ ಸೀತಾರಾಮಣ್ಯ ಪಂಡ್ಯರು ಮಾತೆಲ್ಲ ಒಟ್ಟಾದ ಗುಣಲೆ ಒಟ್ಟಾದ ಅಭಿವೃದ್ಧಿ ಮನ್ಪುಲೆ ರಾಜಕೀಯ ರಹಿತ ಮಣ್ಣಂದ ರಾಜಕೀಯ ಉಂಡು ಆಂಡ ನೆಟ್ಟ ಅಭಿವೃದ್ಧಿ ರಾಜಕೀಯ ಮನ್ಪೆರೆಜಿ ನಮ್ಮ ರಾಜಕೀಯ ಮನ್ಪಂದನ ಅನುಭವದ ರಡ್ಡ 6 ತುಂಬ ಅಧ್ಯಕ್ಷರಾತನಾರು ಬೇರೆ ತಾಲೂಕು ಪಂಚಾಯತ್ ಮೆಂಬರ್ ಆತನಾರು ಕೌನ್ಸಿಲರ್ ಅಂಚನೆ ಕೌನ್ಸಿಲರ್ ನಾಟಿ ಮಾತೆಲ್ಲ ಒರಿಯರ್ದು ಎಡ್ಡೆ ಕೌನ್ಸಿಲರ್ ನಾಟಿ ರಡ್ಡ ಪಾತೆರ ಹೆಚ್ಚು ಅಕ್ಲೇನ ಮನಸ್ಸು ಎಂಜಿನ ಪಣ್ಣಂದ ಇಂದು ಅಭಿವೃದ್ಧಿ ಅವರು ಮನ್ಪನ ಲೆಕ್ಕಾಚಾರ ನಮ್ಮಲ್ಲ ಪೂರ ಊರ್ದಕ್ಲೇನ ಸಹಕಾರ ಉಂಡು ನೆಕ್ ಬಡದು ಏರು ಮಾತ ಬೆಗರು ಪಾಡ್ದೇರು ಅಕ್ಲಿನೆಲ್ಲ ಸಹಕಾರ ಉಂಡು
ಸೋಮೇಶ್ವರಗೆ ವಿಶೇಷವಾದ ಸ್ಥಾನಮಾನ ಉಂಟು. ಆ ಸ್ಥಾನಮಾನವನ್ನು ನೀವು ಕೂಡ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕೌನ್ಸಿಲರ್ಗೆ ಯಾವುದೂ ಒಂದು ಭೇದ ಮಾಡುವವರು ನೀವಲ್ಲ. ನಮಗೂ ನಿಮ್ಮ ಮೇಲೆ ವಿಶ್ವಾಸ ಉಂಟು. ಅದೇ ರೀತಿ ನಮ್ಮ ಸಂಸದರಿದ್ದಾರೆ, ನಮ್ಮ MLCಗಳಿದ್ದಾರೆ, ಅವರದ್ದು ಕೂಡ ಸಂಪೂರ್ಣವಾದ ಸಹಕಾರ ಉಂಟು. ಬೇರೆಲ್ಲರೂ ಅನುದಾನ ಕಡಿಮೆ ಆದರೆ ಅನುದಾನ ತರುವಂಥ ಪ್ರಯತ್ನ ನಾವೆಲ್ಲರೂ ಒಟ್ಟು ಕೂಡಿ ಮಾಡಿ ಸೋಮೇಶ್ವರ ಅಭಿವೃದ್ಧಿಯಾಗಲಿ, ದೇವರು ಸಂಪೂರ್ಣವಾದ ಆಶೀರ್ವಾದ ನಿಮಗೆ ನೀಡಲಿ, ಎಲ್ಲರಿಗೆ ಮಾದರಿಯಾದಂಥ ಅಧಿಕಾರವನ್ನು ಮಾಡಿ ಅಂತ ಹೇಳಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸೋಮೇಶ್ವರದ ಪೌರಸಭೆಯ ಇವತ್ತಿನ ಪದಗ್ರಹಣ ಕಾರ್ಯಕ್ರಮದ ಗುರುವಿಗೆ ಸೋಮನಾಥ ದೇವರು ರಕ್ತೇಶ್ವರಮ್ಮನ ಪ್ರಾರ್ಥನೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಮಲಕ್ಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರು ರವಿಶಂಕರ್ ಸೋಮೇಶ್ವರರು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಜನಪ್ರತಿನಿಧಿಗಳು, ಕೌನ್ಸಿಲರ್ಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೀತಾರಾಮ್ ಬಂಗೇರು ಮತ್ತು ನಾವು ಈಗಾಗಲೇ ಬರುವಾಗ ಮಾತಾಡ್ತಾ ಬಂದೆವು. 1987ರಲ್ಲಿ ಮಂಡಲ ಪಂಚಾಯತಿಗೆ ಸೀತಾರಾಮಣ್ಣ ಕೂಡ ಒಂದು ಕಾಲದಲ್ಲಿ ಸ್ಪರ್ಧೆ ಮಾಡಿದರು. ಆವಾಗ 20 ಸೀಟು ಇತ್ತು. 20ರಲ್ಲಿ ಕೂಡ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಪಕ್ಷದ ಬಲ ಸ್ವಲ್ಪ ಕಡಿಮೆ ಆದಂಥ ಸಂದರ್ಭದಲ್ಲಿ ನಮ್ಮ ಉಚ್ಚಿಲ ಭಾಗದಲ್ಲಿ ಸೋಮೇಶ್ವರದಲ್ಲಿ 87ರಲ್ಲಿ ನಾನು ಮಂಡಲ ಪಂಚಾಯತಿಗೆ ಏಕೈಕ ಸದಸ್ಯನಾಗಿ ಆಯ್ಕೆ ಆಗಿರುವಂಥದ್ದನ್ನು ಇವತ್ತು ನೆನಪಿಸಿ ಕರೆಕ್ಟ್ ಅಂತೇಳಿ ಹೇಳಿಕೊಂಡು, ಆನಂತರ ಅದರಲ್ಲಿ ಕಾಂಗ್ರೆಸ್ 10, 5 ಕಮ್ಯುನಿಸ್ಟ್ 5 ದಳ, ಇಷ್ಟು 10 ಮತ್ತು 10 ಬಂದಾಗ ನಿರ್ಣಾಯಕ ಮತ್ತು ಭಾರತೀಯ ಜನತಾ ಪಾರ್ಟಿದಾಗಿತ್ತು. ಆವಾಗ ನಾನು ಒಬ್ಬನೇ ನಮ್ಮ ಉಚ್ಚಿಲದ ಆನಂದ್ ಉಚ್ಚಿಲರಿಗೆ ಪ್ರಥಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರವನ್ನು ಕೊಟ್ಟು ಒಂದಷ್ಟು ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡದೆ ಸೋಮೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಕಟ್ಟ ಕಡೆಯ ಜನರಿಗೆ ಕೂಡ ನ್ಯಾಯವನ್ನು ಕೊಡುವಂಥ ಕಾರ್ಯಗಳನ್ನು ಅವತ್ತು ನಾವು ಮಾಡಿದ್ದರಿಂದ ಆನಂತರ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಸ್ವಲ್ಪ ವ್ಯತ್ಯಾಸಗಳು ನಮ್ಮ ಅಭಿವೃದ್ಧಿಯಲ್ಲಿ ಪ್ರಥಮವಾಗಿ ಸಲಸಾನಿಧಿಯ ದೇವರಾದ ಸೋಮನಾಥ ದೇವರನ್ನು ಮನಸ್ಸಾರೆ ಸ್ಮರಣೆ ಮಾಡುತ್ತಾರೆ. ಪ್ರಥಮವಾಗಿ ಸೋಮೇಶ್ವರ ಪುರಸಭೆಯ ಈ ಒಂದು ಅಧ್ಯಕ್ಷರಾದ ಕಮಲಕ್ಕ ಹಾಗೂ ಉಪಾಧ್ಯಕ್ಷರಾದ ರವಿಶಂಕರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಬಂದಿರುವಂಥ ಎಲ್ಲ ಪಕ್ಷದ ಪ್ರಮುಖರೇ, ಎಲ್ಲ ಈ ಒಂದು ಪುರಸಭೆಯ ಗೌರವಾನ್ವಿತ ಸದಸ್ಯರೇ ಹಾಗೂ ಬಂದಿರುವಂತೆಲ್ಲ ಬಿಜೆಪಿ ಪ್ರಮುಖರು ಚಂದ್ರಹಾಸ್ ಉಳ್ಳಾಲ್, ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠ ಸಹ ಸಂಚಾಲಕರು ಯಶವಂತ್ ಅಮೀನ್, ಕುಡ್ಲ ಮಂಡಲ ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಅಮ್ಲಮಗರು, ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ, ಕಾರ್ಯದರ್ಶಿ ಅರುಣ್ ಕುಮಾರ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ನವೀನ್ ಪಾದಲ್ಪಾಡಿ, ಹರೀಶ್ ಅಮ್ಲಮಗರು, ರಾಜ್ಯ ಫಲಾನುಭವಿ ಪ್ರಕೋಷ್ಠದ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಜಿಲ್ಲಾ ಸಹ ಸಂಚಾಲಕರು ಜಿತೇಂದ್ರ ಶೆಟ್ಟಿ ತಲಪಾಡಿ, ಮಂಡಲ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್, ಕಾರ್ಯದರ್ಶಿ ಜಯಶ್ರೀ ಕನೀರ್ತೋಟ, ರಾಜ್ಯ ಸಹಕಾರಿ ಪ್ರಕೋಷ್ಠ ಸದಸ್ಯರು ಸುರೇಶ್ ಆಳ್ವ, ಮಂಡಲ ಸಹಕಾರಿ ಪ್ರಕೋಷ್ಠ ಸದಸ್ಯರು ಆನಂದ್ ಶೆಟ್ಟಿ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಶೆಟ್ಟಿ, ಉಪಾಧ್ಯಕ್ಷರು ಪ್ರವೀಣ್ ಐ ಬಗಂಬಿಲ, ಮಂಡಲ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು ಕರೀಂ ಉಚ್ಚಿಲ್, ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸುರೇಂದ್ರ ಶೆಟ್ಟಿ ಮಂಚಿಲ, ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್, ಕಾರ್ಯದರ್ಶಿ ಹರಿಣಿ ಕೊಲ್ಯ, ಸದಸ್ಯರು ಉಷಾ ನಾಯಕ್, ಮಂಜನಾಡಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ರಾಜೇಶ್ ಗುಡ್ಡೆಮನೆ, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿ ಅತುಲ್ ಬಗಂಬಿಲ, ಮಂಡಲ ಯುವ ಮೋರ್ಚಾ ಉಪಾಧ್ಯಕ್ಷರು ಸಾಗರ್ ಕುಂಪಲ, ಪ್ರಧಾನ ಕಾರ್ಯದರ್ಶಿ ಲವಿ ಶೆಟ್ಟಿ ಪಿಲಾರ್, ಕಾರ್ಯದರ್ಶಿ ಗಣೇಶ್ ಭಂಡಾರಿ, ಪ್ರಮುಖರು ದೀಕ್ಷಿತ್ ನಿಸರ್ಗ, ಚರಣ್ ರಾಜ್, ಅಶೋಕ್ ಸಂತೋಷ್ ನಗರ, ನವೀನ್ ಶೆಟ್ಟಿ ಮುಡಿಪು, ಹರಿಶ್ಚಂದ್ರ ಕೊಣಾಜೆ, ರಾಜು ಉಚ್ಚಿಲ, ಸಾರಥಿ ಉಚ್ಚಿಲ, ಸಚಿನ್ ಉಚ್ಚಿಲ, ಹರಿಶ್ಚಂದ್ರ ಅಡ್ಕ, ಶಿವಾನಂದ ಮೂಡೂರು, ನಮಿತಾ ಗಟ್ಟಿ, ಅಜಿತ್ ಶೆಟ್ಟಿ, ನಾಗೇಶ್ ಉಚ್ಚಿಲ್, ಭರತ್ ರಾಜ್ ಗಟ್ಟಿ, ರಾಮಕೃಷ್ಣ ಪಟ್ಟೋರಿ, ಯಶವಂತ್ ಶೆಟ್ಟಿ ಪಿಲಾರ್, ಇಂಚಿತಿ ಪಕ್ಷ ಪ್ರಮುಖರು ಬೊಕ್ಕ ಕೋಟೆಕಾರ್ ಪಟ್ಟಣ ಪಂಚಾಯತ್ ಬೊಕ್ಕ ಸೋಮೇಶ್ವರ ಪುರಸಭಾ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಯಾನೋಪಯ ವೈದ್ಯಕೀಯ ಕಾಲೇಜ್ದ ಬುಳ್ಳಿಪರ್ಬದ ಅಂಗವಾದ ಅಟ್ಟೆನ ಮಲ್ತಿನ 25 ಗಂಟೆಲದ ನಿರಂತರ ಮ್ಯಾರಥಾನ್ ಯೋಗ ಬೋಧನೆ ಕಾರ್ಯಕ್ರಮಕ್ಕೆ ರೆಡ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ದ ಅಧಿಕೃತ ಪ್ರಮಾಣ ಪತ್ರ ಪಡೆದು ಪಂಡದು ಕಾಲೇಜ್ದ ಉಪ ಪ್ರಾಂಶುಪಾಲರು ಡಾಕ್ಟರ್ ಪ್ರಕಾಶ್ ಸಲ್ದಾನ ತೆರಿಪಾದೇರು. ಸುದ್ದಿಗೋಷ್ಠಿ ಪಾತ್ರರೊಂದು ಈ ವಿಷಯ ತೆರಿಪಾಯಿನ ಏನಪುಯ ವೈದ್ಯಕೀಯ ಕಾಲೇಜ್ದ ಉಪ ಪ್ರಾಂಶುಪಾಲರು ಡಾಕ್ಟರ್ ಪ್ರಕಾಶ್ ಸಲ್ದಾನ ಸುರುತ ವಿಶ್ವ ದಾಖಲೆಡು ಯೋಗ ಗುರು ಕುಶಾಲಪ್ಪ ಗೌಡ
ನಿರಂತರ 25 ಗಂಟೆಲದ ಯೋಗ ಬೋಧನೆ ಮಲ್ತದು ಸುದೀರ್ಘ ಯೋಗ ಬೋಧನೆ ಶೀರ್ಷಿಕೆಡು ದಾಖಲೆ ಮಲ್ತಿನ ಪ್ರಮಾಣ ಪತ್ರನ ಪಡೆದಿರು 25 ಗಂಟೆಲದ ಅವಧಿಡು ತಲಾ 1.5 ಗಂಟೆದಲಕ 17 ಬ್ಯಾಚುಲರ್ ನಡತಿನ ತರಬೇತಿಡು ವೈದ್ಯರು ಬೊಕ್ಕ ಆರೋಗ್ಯ ಕ್ಷೇತ್ರದ ವೃತ್ತಿಪರರು ಸೇರಿದು 2593 ಜನ ತರಬೇತಿಗೆ ಒಳಪಡೆದಿದ್ದು ಅತಿ ಹೆಚ್ಚು ಆರೋಗ್ಯ ವೃತ್ತಿಪರರು ಯೋಗ ತರಬೇತಿಯಲ್ಲಿ ಭಾಗಿ ಪಂಪಿನ ಶೀರ್ಷಿಕೆಡು ಏನಪೋಯ ವೈದ್ಯಕೀಯ ಕಾಲೇಜ್ ಪ್ರಮಾಣ ಪತ್ರ ಪಡೆತನ ಪಣ ತೆರಿಪಾಯಿರು. This year, and we had organized multiple programs for this particular year, and one of the program we were looking for some good objective. So considering the present situation of government schools which are closing, so we wanted to support some of the government school, and as well as present day the yoga is so important, and especially for the healthcare professionals and healthcare students, so because they go through a lot of stress. So this yoga marathon particular program was conducted in the month of July on 22nd and 23rd. It was a continuous 25 hours teaching by a single faculty. Fortunately, our faculty, Mr. Kushalappa Gowda, is working since many years, and he came forward for achieving this particular milestone on behalf of the Silver Jubilee. And that particular day on 23rd only, we were granted two particular certification that was provisional. One is for the longest lesson by one single teacher, and other by the maximum healthcare professional who participated. So that time it was provisionally given, and after that the Golden Book of World Record, they have gone through in detail, reviewed the video recordings and the documentation, and the certificate of excellence that is in original was given to us the day before yesterday. So that was the main reason for we are here, and this is a great achievement, and present day this medical school doing for this professional is one of the distinguished achievement I can say. And around 2,52,525 rupees was also which was collected from donation and registration that was donated to this school, which Mr. Kushalappa is coming from his village in Beltangadi. So with this I will request ಯೋಗ ಗುರು ಕುಶಾಲಪ್ಪ ಗೌಡ ಪಾತಿರೊಂದು ಮ್ಯಾರಥಾನ್ ಯೋಗ ತರಬೇತಿ ಪೂರ್ತಡು ಶಿಬಿರಾರ್ಥಿಲಿರ್ದು ದಾನಿಲಿರ್ದು ಬೊಕ್ಕ ಏನಪೋಯ ವಿಶ್ವವಿದ್ಯಾನಿಲಯದ ಸಂಗ್ರಹ ಆಯ್ನ ಒಟ್ಟು 2,25,525 ರೂಪಾಯಿ ಮೊತ್ತನು ಬೆಳ್ತಂಗಡಿ ತಾಲೂಕುದ ಮುಗೇರಡ್ಕ ಸರಕಾರಿ ಶಾಲಾ ಸೇವಾ ಟ್ರಸ್ಟ್ ಮೂಲಕ ಮೊಗ್ರು ಕಿರಿಯ ಪ್ರಾಥಮಿಕ ಶಾಲೆದ ಅಭಿವೃದ್ಧಿಗೂ ಒಪ್ಪಿಯಾದ ಪಂಡ ತೆರಿಪಾಯಿರು. ಕಳೆದ ತಿಂಗಳು ಮಾಡಿದಂಥ ಮ್ಯಾರಥಾನ್ ಯೋಗದ ನಮಗೆ ಫೈನಲ್ ಸರ್ಟಿಫಿಕೇಟ್ ಸಿಕ್ಕಿರುವಂಥ ಸಂದರ್ಭದಲ್ಲಿ ನಡೆದಿರುವಂಥ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ನಮ್ಮ ಮ್ಯಾರಥಾನ್ ಯೋಗದ ಕಾನ್ಸೆಪ್ಟ್ ಇದ್ದದ್ದು ಏನಂತ ಹೇಳಿದರೆ, ಒಂದು ಸರ್ಕಾರಿ ಶಾಲೆಗೆ ಒಂದು ವೈದ್ಯಕೀಯ ಕಾಲೇಜಿನ ನೆರವು ಪಡೆಯುವಂಥದ್ದು. ಅದು ನಾನು ಕಲಿತಂಥ ಪ್ರಾಥಮಿಕ ಶಾಲೆ ಈಗ ಮುಚ್ಚುವ ಹಂತದಲ್ಲಿದೆ. 17 ಮಂದಿ ಮಕ್ಕಳು ಇರೋದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಗ್ರು ಅಂತೇಳಿ ಬೆಳ್ತಂಗಡಿಯಲ್ಲಿರುವಂಥ ಶಾಲೆ. ಅದನ್ನು ಬರುವ ವರ್ಷದಿಂದ ನಾವು ನಮ್ಮ ಟ್ರಸ್ಟಿನ ಮುಖಾಂತರ ದತ್ತು ಸ್ವೀಕಾರ ಮಾಡಿ ಅದನ್ನು ಮುನ್ನಡೆಸುವುದಂತ ನಾವು ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ಬಂದಿರುವಂಥ ದೇಣಿಗೆ ಸುಮಾರು 2,52,525 ರೂಪಾಯಿಯನ್ನು ನಮ್ಮ ಎಣಪಾಯ ಮೆಡಿಕಲ್ ಕಾಲೇಜಿನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕುಲಪತಿಗಳಾಗಿರುವಂಥ ಎಣಪಾಯ ಅಬ್ದುಲ್ಲಾ ಕುಂಜಿ ಸರ್ ಅವರು ನಮಗೆ ಹಸ್ತಾಂತರಿಸಿದ್ದಾರೆ. ಅದೇ ಹೊತ್ತಿಗೆ 2 ವರ್ಲ್ಡ್ ರೆಕಾರ್ಡ್ ಆಗಿರೋದು ನಮಗೆ ಬಹಳ ಹೆಮ್ಮೆ ಕೊಡುವಂಥ ವಿಚಾರ. ಒಬ್ಬನೇ ಯೋಗ ಗುರು 25 ಗಂಟೆ ನಿರಂತರವಾಗಿ ಯೋಗ ಬೋಧನೆ ಮಾಡಿರುವಂಥದ್ದು ಈಗ ಪ್ರಪಂಚದ ರೆಕಾರ್ಡ್ನಲ್ಲಿ ಪ್ರಥಮ ಅನ್ನುವಂಥದ್ದು ನಮಗೆ ಅಧಿಕೃತವಾದ ಮಾನ್ಯತೆ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಂದ ಸಿಕ್ಕಿದೆ. ಆ ಸರ್ಟಿಫಿಕೇಟ್ ಈ ರೀತಿ ಇದೆ. ಲಾಂಗೆಸ್ಟ್ ಯೋಗ ಲೆಸನ್ ಅನ್ನುವಂಥ ಸರ್ಟಿಫಿಕೇಟ್ ನನ್ನ ವೈಯಕ್ತಿಕ ಸಾಧನೆಗೆ ಸಿಕ್ಕಿದೆ. ಒಟ್ಟೊಟ್ಟಿಗೆ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ವೈದ್ಯಕೀಯ ಕಾಲೇಜಿನ ಮುಖಾಂತರ ಆರೋಗ್ಯದ ಜಾಗೃತಿ ಮೂಡಿಸುವುದಕ್ಕೆ ಯೋಗದ ಪ್ರಯೋಜನವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ನಾವು ವೈದ್ಯಕೀಯ ಕಾಲೇಜಿನ ಪರಿಸರದಲ್ಲಿ ವೈದ್ಯಕೀಯ ವೃತ್ತಿಪರರನ್ನು ಹೆಚ್ಚಾಗಿ ತೊಡಗಿಸಿಕೊಂಡು ಈ ಶಿಬಿರ ಆಗಬೇಕಂತ ನಾವು ಆಯೋಜನೆ ಮಾಡಿದ್ದೀವಿ. ಅದು ಸಹ ನಮಗೆ ಯಶಸ್ವಿಯಾಗಿದೆ. ಅದರಲ್ಲಿ ನಮಗೆ ಈ ರೀತಿ ಗೋಲ್ಡನ್ ಬುಕ್ ವರ್ಲ್ಡ್ ರೆಕಾರ್ಡ್ ಅಂತ ಸರ್ಟಿಫಿಕೇಟ್ ಸಿಗ್ತದೆ. ಮೋಸ್ಟ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಟೆಂಡಿಂಗ್ ಯೋಗ ಸೆಷನ್ ಅನ್ನುವಂಥ ಸರ್ಟಿಫಿಕೇಟ್ ಸಿಗ್ತದೆ. ಅದರಲ್ಲಿ ಸ್ಪಷ್ಟವಾಗಿ ಮುದ್ರಿಸಿದರೆ
25 ಗಂಟೆ ಅವಧಿಯಲ್ಲಿ 2693 ವೈದ್ಯರು ಮತ್ತು ವೈದ್ಯ ವೃತ್ತಿಪರರು ಈ ತರಬೇತಿಯಲ್ಲಿ ಒಳಪಟ್ಟರು ಅನ್ನುವಂಥದ್ದು ನಮ್ಮ ಎನಪಯ ಮೆಡಿಕಲ್ ಕಾಲೇಜಿಗೆ ಈ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಿದ್ದಾರೆ. ಇದು ಒಂದು ವೈದ್ಯಕೀಯ ಕಾಲೇಜಿನ ಇತಿಹಾಸದಲ್ಲೇ ಪ್ರಥಮ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೀವಿ. ಯಾಕೆ ಕಾಲೇಜು ಪ್ರಾಂಶುಪಾಲರು ಡಾಕ್ಟರ್ MS ಮೂಸಬ್ಬ, ಹಿರಿಯ ಮಾರುಕಟ್ಟೆ ಪ್ರತಿನಿಧಿ ವಿಜಯಾನಂದ ಸುದ್ದಿಗೋಷ್ಠಿಯೊಳಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲಕೈತಲ್ದ ಪರಂಗಿಪೇಟೆ ಅರ್ಕುಲದ ಡಾಕ್ಟರ್ ತುಂಗಾಸ್ ಮಾನಸ್ವಿನಿ ಆಸ್ಪತ್ರೆಡ್ ಮೈಂಡ್ ಓವರ್ ಮ್ಯಾಟರ್ ಪಂಪಿನ ವಿಷಯಡ್ ಮಾನಸಿಕ ಆರೋಗ್ಯದ ಜಾಗೃತಿ ಮೂಡಿಸವನ ಒಂಜಿ ತಿಂಗಳದ ಸರಣಿ ಕಾರ್ಯಕ್ರಮ ಅಟ್ಟನೆ ಮಲ್ತದ ಪಂಡದು ಆಸ್ಪತ್ರೆದ ಪ್ರಮುಖರು ಪುಗರ್ತೆದ ಮಾನಸಿಕ ತಜ್ಞರು ಡಾಕ್ಟರ್ ರವೀಶ್ ತುಂಗ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಸೆಪ್ಟೆಂಬರ್ 10 ತಾರೀಕಿಗೆ ವಿಶ್ವ ಆತ್ಮಹತ್ಯೆ ತಡೆ ದಿನ, ಸೆಪ್ಟೆಂಬರ್ 21 ತಾರೀಕಿಗೆ ವಿಶ್ವ ಅಲ್ಝೈಮರ್ಸ್ ದಿನ ಬೊಕ್ಕ ಅಕ್ಟೋಬರ್ 10 ತಾರೀಕಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನ ಇನ್ನತ ಅಂಗವಾದ ಮಾನಸಿಕ ಆರೋಗ್ಯದ ಜಾಗೃತಿನ ಮೂಡಿಸಾವನ ಬೊಕ್ಕ ಮಾನಸಿಕ ಯೋಗಕ್ಷೇಮನ ಉತ್ತೇಜಿಸಾವನ ನಿಟ್ಟಿಡು ಮೈಂಡ್ ಓವರ್ ಮ್ಯಾಟರ್ ವಿಷಯಡ್ ಒಂಜಿ ತಿಂಗೊಲ್ದ ಸರಣಿ ಕಾರ್ಯಕ್ರಮನ ಫರಂಗಿಪೇಟೆ ಅರ್ಕುಳದ ಡಾಕ್ಟರ್ ತುಂಗಾಸ್ ಮಾನಸ್ವಿನಿ ಆಸ್ಪತ್ರೆಡ್ ಅಟಣೆ ಮಲ್ತದ ಪಂಡದ ಆಸ್ಪತ್ರೆದ ಪ್ರಮುಖರು ಪುಗರ್ತದ ಮಾನಸಿಕ ತಜ್ಞರು ಡಾಕ್ಟರ್ ರವೀಶ್ ತುಂಗ ಸುದ್ದಿಗೋಷ್ಠಿಯಲ್ಲಿ ತೆರಿಪಾಯರು. ಬೆಂಗಳೂರಿನ ಪ್ರತಿಷ್ಠಿತ ನಿಮಾನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರಾಲಜಿಕಲ್ ಸೈನ್ಸ್ ಅದರ ಒಂದು ಕಾನ್ಸೆಪ್ಟಲ್ಲಿ ಬೆಳೆದಿರುವಂಥದ್ದು. ಇದು ನಮ್ಮ ಉದ್ದೇಶ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಮೆಂಟಲ್ ಹೆಲ್ತ್ ಕೇರ್ ಮತ್ತು ಟ್ರೈನಿಂಗ್ ಆ್ಯಂಡ್ ರಿಸರ್ಚ್, ಅದು ನಮ್ಮ ಉದ್ದೇಶ. ಈ ಒಂದು ಗುರಿಯನ್ನು ಇಟ್ಕೊಂಡು 550 ಹಾಸಿಗೆಗಳ ಒಂದು ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದು ಜನರಿಗೆ ತಲುಪಬೇಕು. ನಾವು ಹಲವಾರು ಕಾರ್ಯಕ್ರಮಗಳ ಮೂಲಕ ಇಲ್ಲಿ ಒಂದು ಮಾನಸಿಕ ಆರೋಗ್ಯ ಕೇಂದ್ರ, ಬರೀ ನಾವು ಕಾಯಿಲೆಗಳನ್ನು ಟ್ರೀಟ್ ಮಾಡುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ಟ್ರೈನಿಂಗು, ರಿಸರ್ಚ್ ಮತ್ತು ಕಮ್ಯುನಿಟಿ ಪ್ರೋಗ್ರಾಮ್ಸ್ ಮೂಲಕ ಜನರಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಕಾಳಜಿ ಮತ್ತು ಎಲ್ಲರಿಗೂ ಗೊತ್ತುಂಟು ಈಗ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ. ದೈಹಿಕ ಆರೋಗ್ಯ ಹೇಗೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ನಮ್ಮ ದೇಹದ ಸ್ವಿಚ್ ಬೋರ್ಡ್ ಇರೋದು ಮೆದುಳಲ್ಲಿ ಮನಸ್ಸು ಹೇಳಿದಾಗ ನಾವು ಕೇಳ್ತೇವೆ, ನಾವು ಹೇಳಿದಾಗ ಮನಸ್ಸು ಕೇಳಬೇಕಂತ ನಾವು ಭಾವಿಸ್ತೇವೆ. ಆದರೆ ಮನಸ್ಸು ಕೆಟ್ಟರೆ ಎಲ್ಲವೂ ಒಂದು ಕಡೆಯಲ್ಲಿ ಕೆಟ್ಟು ಹೋದಾಗ ಆಗ್ತದೆ. ಅದು ಕೆಡಲಾರದ ರೀತಿಯಲ್ಲಿ ನಾವು ಉಳಿಸ್ಕೊಳ್ಳೋದು ಮುಖ್ಯ, ಬೆಳೆಸ್ಕೊಳ್ಳೋದು ಮುಖ್ಯ. ಈ ನಿಟ್ಟಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ. ಉದಾಹರಣೆಗೆ ಈಗ ಈ ಸೆಪ್ಟೆಂಬರ್ ಮಂತ್ ಅನ್ನುವಂಥದ್ದು ಹಾಗೂ ಅಕ್ಟೋಬರ್, ಈ 2 ತಿಂಗಳಲ್ಲಿ ನಾವು ಭಾಳಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಈ ಒಂದು ಅವಧಿಯಲ್ಲಿ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ಆತ್ಮಹತ್ಯೆ ಅನ್ನುವಂಥದ್ದು ಎಷ್ಟು ಆ ವರ್ಡ್ ಹೇಳುವಾಗೆ ಎಷ್ಟು ಭಯ ಆಗ್ತದೆ, ಅದರಿಂದ ನಾವು ಎಷ್ಟು ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕಾದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರ ಬಗ್ಗೆ ನಾವು ಪ್ರಿವೆನ್ಷನ್ ಪ್ರೋಗ್ರಾಮ್ ಅದನ್ನು ಅವೇರ್ನೆಸ್ ಮಾಡಲಿಕ್ಕಿದ್ದೇವೆ. ಹಾಗೆ ಸೆಪ್ಟೆಂಬರ್ 21ರಂದು ವರ್ಲ್ಡ್ ಆಲ್ಝೈಮರ್ಸ್ ಡೇ, ಮರವಿನ ಕಾಯಿಲೆ ಅದರ ಬಗ್ಗೆ ಇರುವಂಥ ದಿನ ಅದು. ಹಾಗೂ ಅಕ್ಟೋಬರ್ 4ರಿಂದ 10ರವರೆಗೆ ಅದು ವಿಶ್ವದಾದ್ಯಂತ ಮೆಂಟಲ್ ಹೆಲ್ತ್ ವೀಕ್, ವರ್ಲ್ಡ್ ಮೆಂಟಲ್ ಹೆಲ್ತ್ ವೀಕ್, ಹಾಗೂ ಅಕ್ಟೋಬರ್ 10ನೇ ತಾರೀಕು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡ್ತೇವೆ. ಈ ಒಂದು ನಿಟ್ಟಿನಲ್ಲಿ ಸುಮಾರು 1-1.5 ತಿಂಗಳ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸ್ಕೊಂಡಿದ್ದೇವೆ. ಅದರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಮೊಂದಿಗೆ ನಾವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಏನೆಲ್ಲ ನಾವು ಆ್ಯಕ್ಟಿವಿಟೀಸ್ ಮಾಡ್ತೇವೆ, ಅದರ ಉದ್ದೇಶ ಏನು, ಜನರಲ್ಲಿ ಹೇಗೆ ನಾವು ಜಾಗೃತಿ ಮೂಡಿಸಬೇಕು, ಜನರಲ್ಲಿ ಹೌದು, ಸ್ಪೆಸಿಫಿಕ್ ಆಗಿ ಕೆಲವು ಕಾರ್ಯಕ್ರಮಗಳು ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ, ಪಬ್ಲಿಕ್ಕಿಗೆಲ್ಲ ಇರುವಂತಹದ್ದು. ಅದರ ಬಗ್ಗೆ ಮಾಹಿತಿ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯದ ವಿಷಯದ ಕೊಲಾಜ್ ಸ್ಪರ್ಧೆ, ಸಾರ್ವಜನಿಕರಿಗೆ ಸ್ಲೋಗನ್ ರಚನೆ ಬೊಕ್ಕ ಪ್ರಬಂಧ ಸ್ಪರ್ಧೆ, ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ಬೀದಿ ನಾಟಕ ಸ್ಪರ್ಧೆ, PUC ಬೊಕ್ಕ ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ಕಿರು ವಿಡಿಯೋ ಬೊಕ್ಕ ಪೋಸ್ಟರ್ ಸ್ಪರ್ಧೆ ಅಂಚನೆ, ಶಿಕ್ಷಕರಿಗೆ, ಪೊಲೀಸ್ ಇಲಾಖೆಗೆ, ಕಾರ್ಮಿಕ ವರ್ಗದಗಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ
ಬೇತೆ ಬೇತೆ ಜಾಗೃತಿ ಕಾರ್ಯಕ್ರಮನ ಅಟಣೆ ಮಂದದ ಪಂಡದು ಡಾಕ್ಟರ್ ರವೀಶ್ ತುಂಗ ವಿವರ ಕೊರಿಯರು. 3 ಧ್ಯೇಯಗಳನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಮೊದಲಿಗೆ ನಾವು ಬೇರೆ ಬೇರೆ ಹಂತಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು, ಆಮೇಲೆ ಕಮ್ಯುನಿಟಿ ಸಮುದಾಯದಲ್ಲಿ ಕೆಲವು ಜಾಗೃತಿ ಕಾರ್ಯಕ್ರಮಗಳು, ಆಮೇಲೆ ಕೈಗಾರಿಕಾ ಇದು ಸಿನ್ಸ್ ಇಟ್ ಇಸ್ ವರ್ಕ್ ಪ್ಲೇಸ್ ಕಾನ್ಸಂಟ್ರೇಷನ್ ಆಗಿರೋದ್ರಿಂದ ಬೇರೆ ಬೇರೆ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ನಾವು ಈ ಒಂದು ಇದನ್ನು, ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ, ಟೀಚರ್ಸ್ಗಳಿಗೆ ಕೆಲವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ವಿದ್ಯಾರ್ಥಿಗಳಿಗೆ ಅಂತ ಹೇಳುವಾಗ ಹೈಸ್ಕೂಲ್ ಸ್ಟೂಡೆಂಟ್ಸಿಗೆ ನಾವು ಒಂದು ಕೊಲಾಜ್ ಕಾಂಪಿಟಿಷನನ್ನು ಇಟ್ಕೊಂಡಿದ್ದೇವೆ. ಅದು ಥೀಮ್ ಏನು ಅಂತ ಹೇಳಿದರೆ ಚೇಂಜಿಂಗ್ ದಿ ನರೇಟಿವ್ ಆನ್ ಸೂಸೈಡ್ ಅಂತ. ಆಮೇಲೆ PU ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಶಾರ್ಟ್ ವಿಡಿಯೋ ಮೇಕಿಂಗ್, ಕಿರು ವಿಡಿಯೋವನ್ನು ತಯಾರಿಸುವಂಥ ಒಂದು ಇದು, ಅದರದ್ದು ಪ್ರಯಾರಿಟೈಸಿಂಗ್ ಮೆಂಟಲ್ ಹೆಲ್ತ್ ಇನ್ ವರ್ಕ್ ಪ್ಲೇಸ್. ಆಮೇಲೆ ಪೋಸ್ಟರ್ ಮೇಕಿಂಗ್, ಪೋಸ್ಟರ್ ಡಿಜಿಟಲ್ ಪೋಸ್ಟರ್ ಮಾಡುವಂಥದ್ದು, ಅದು ಕೂಡ ಅದೇ ಥೀಮ್ ಮೇಲೆ ಹೋಗ್ತದೆ. ಸಮಾಜ ಕಾರ್ಯ ವಿದ್ಯಾರ್ಥಿಗಳು, ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸಿಗೆ ಒಂದು ಬೀದಿ ನಾಟಕ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ಅದರ ಅದು ಕೂಡ ಇಟ್ಸ್ ಟೈಮ್ ಟು ಪ್ರಯೋರಿಟೈಸ್ ಮೆಂಟಲ್ ಹೆಲ್ತ್ ಇನ್ ವರ್ಕ್ ಪ್ಲೇಸ್. ಆಮೇಲೆ ಸಾರ್ವಜನಿಕರಿಗಾಗಿ ಒಂದು ಸ್ಲೋಗನ್, ಘೋಷಣೆಗಳನ್ನು ರಚಿಸುವಂಥದ್ದು, ಸ್ಲೋಗನ್ ರೈಟಿಂಗ್ ಮತ್ತು ಎಸ್ಸೆ ಪ್ರಬಂಧ ಸ್ಪರ್ಧೆ. ಇದು ಎಲ್ಲರಿಗೂ ಮುಕ್ತ ಅವಕಾಶ ಸಾರ್ವಜನಿಕರಿಗೆ. ಅದರ ಬಗ್ಗೆ ನಾವು ನಿಮಗೆ ಡೀಟೇಲ್ಸ್ ಈ ಮುಂದೆ ಕೊಡ್ತೇವೆ. ಇದು ನೋ ಡಿಮೆನ್ಷಿಯಾ, ನೋ ಅಲ್ಝೈಮರ್ಸ್ ಬಗ್ಗೆ ತಿಳಿದುಕೊಳ್ಳೋ ಅವಶ್ಯಕತೆ ಇದೆ, ಡಿಮೆನ್ಷಿಯಾ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಂತ. ಆಮೇಲೆ ಇಷ್ಟು ಕಾರ್ಯಕ್ರಮಗಳನ್ನು ನಾವು ಈ 1 ತಿಂಗಳ ಕಾಲದಲ್ಲಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಪ್ಲಸ್ ಅಕ್ಟೋಬರ್ 10ರಂದು ನಾವು ಒಂದು ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೋಸ್ಕರ ನಾವೊಂದು ಲೈಫ್ ಸ್ಕಿಲ್ಸ್ ಬಗ್ಗೆ, ಮಾನಸಿಕ ಆರೋಗ್ಯದ ಸವಾಲುಗಳಿದ್ದಲ್ಲಿ ಅವರು ಹೇಗೆ ತನ್ನ ಕೌಶಲ್ಯಗಳನ್ನು ಅಭಿವೃದ್ಧಿಸಿಗೊಳಿಸಬಹುದು ಎಂಬುದರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಎಲ್ಲ ಕಾಂಪಿಟಿಷನ್ಸ್ಗಳಲ್ಲಿ ವಿಜೇತರಾದವರಿಗೆ ಆವತ್ತು ಬಹುಮಾನ ಅಲ್ಲಿ ಕೊಡಲಿಕ್ಕಿದೆ. ಇಷ್ಟು ನಮ್ಮ ಕಾರ್ಯಕ್ರಮ. ಅದರ ಜೊತೆಗೆ ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಯಾಕಂದರೆ ಇದನ್ನೆಲ್ಲ ಈ ಮಾನಸಿಕ ಆರೋಗ್ಯ ಅನ್ನುವಂಥದ್ದು, ಮಾನಸಿಕ ಆರೋಗ್ಯದ ಕಾಯಿಲೆ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಇರುವಂಥ ಸ್ಟಿಗ್ಮದ ಬಗ್ಗೆ ಎಲ್ಲರಿಗೆ ಅರಿವಿದೆ. ಆದರೆ ಕೆಲವು ವಿಷಯಗಳು ಮಾತ್ರ ಸಾರ್ವಜನಿಕರಿಗೆ ತಲುಪ್ತೇವೆ. ಇದು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಕಾಳಜಿಯನ್ನು ಜನರಲ್ಲಿ ಮೂಡಿಸುವಂಥ ಒಂದು ಹೆಜ್ಜೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಅಂದರೆ ಕಮ್ಯುನಿಟಿ ಪ್ರೋಗ್ರಾಮ್ಸ್, ಅಂದರೆ ಈ ಎಲ್ಲ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳನ್ನು ನಾವು, ಅಂದರೆ ಹದಿಹರೆಯ ಇರ್ಬೋದು, ಹೆಚ್ಚಾಗಿ ಹದಿಹರೆಯದವರಿಗೆ ಇದರ ಬಗ್ಗೆ ಅಷ್ಟು ಮಾಹಿತಿ ಇರುವುದಿಲ್ಲ. ಅವರಿಗೆ ಆ ಒಂದು ಹಂತದಲ್ಲಿಯೇ, ಏಕೆಂದರೆ ಈ ಸಂಕ್ರಮಣ ಅವಧಿಯಲ್ಲಿ ನಾವು ಅವರಿಗೆ ಆದಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ, ಕಾಳಜಿ ಬಗ್ಗೆ ಅರಿವು ಮೂಡಿಸಿದರೆ ಅದರಿಂದ ತುಂಬ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಆಲ್ಸೋ ಮೇನ್ಲಿ ಆನ್ ಯಂಗ್ಸ್ಟರ್ಸ್. ಅದು ನೆರೇಟಿವ್ ಚೇಂಜ್ ಆಗಬೇಕಾದ್ರೂ ಅಲ್ಲಿಂದನೇ. ಅದರಿಂದ ಅಂಥ ಒಂದು ಕೆಲವು ಹೆಜ್ಜೆಗಳನ್ನು ಇಟ್ಕೊಂಡಿದೆ. ಇದೇನು ಸಂಪೂರ್ಣ ಏನಲ್ಲ. ಇನ್ನು ಬರೋ ದಿನಗಳಲ್ಲಿ ಕೂಡ ನಾವು ಇದೊಂದು ಅವಕಾಶ ಇಷ್ಟು ಮಾಡಲಿಕ್ಕೆ, ಇನ್ನು ಬೇರೆ ಬೇರೆ ಅವಕಾಶಗಳೇ ಇನ್ನೂ ಹೆಚ್ಚಿನದ್ದು ನಿಮ್ಮ ಸಹಕಾರದಿಂದ ಜನರಿಗೆ ತಲುಪಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಅದಕ್ಕೆ ನಿಮ್ಮ ಎಲ್ಲರ ಸಹಕಾರವನ್ನು ನಾನು ಈ ಸಂಸ್ಥೆಯ ನಿರ್ದೇಶಕನಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಿರಿಯ ಕೌನ್ಸಿಲರ್ ಶ್ರೀಮತಿ ಸುಮನಾ ಪಿಂಟು, ಶ್ರೀಮತಿ ಶಶಿಕಲಾ, ವಿನಾಯಕ್ ಪ್ರಭು ಸುದ್ದಿಗೋಷ್ಠಿ ಒಡಿಗೆತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನಗರಸಭೆದ ಹೊಸ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಬಕ್ಕ, ಉಪಾಧ್ಯಕ್ಷರು ಶ್ರೀಮತಿ ಸ್ವಪ್ನ ಹರೀಶ್ರಿಗೆ ಅಭಿನಂದನೆ ಸಂದಾಯನ ಸ್ಪೀಕರ್ ಸನ್ಮಾನ್ಯ UT ಖಾದರ್ ಹೊಸ ಆಡಳಿತ ಸದಸ್ಯರಿಗೆ ಮಾರ್ಗದರ್ಶನದ ಪಾತ್ರ ಪಂಡಿರು. ಕರಿ ಗುರುವಾರ ಉಳ್ಳಾಲ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಶ್ರೀಮತಿ ಶಶಿಕಲಾ ಬೊಕ್ಕ ಶ್ರೀಮತಿ ಸಪ್ನಾ ಹರೀಶ್ರೆಗ್ ಕುಡ್ಲ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಅಭಿನಂದನೆ ಸಂದಾಯರು. ಗುರುವಾರ ಮಧ್ಯಾಹ್ನ ಉಳ್ಳಾಲ ನಗರಸಭೆಗೂ ಭೇಟಿ ಕೋರ್ನ ಸ್ಪೀಕರ್ ಸನ್ಮಾನ್ಯ UT ಖಾದರ್, ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್ರೆಗ್ ಅಭಿನಂದನೆ ಸಂದಾದ ಹೊಸ ಆಡಳಿತ ಸದಸ್ಯರ ಪಾತ್ರಕದ ನಡಪಾಯಿರು. ಅದಕ್ಕಾಗಿ ಆ ಒಂದು ಅಭಿವೃದ್ಧಿ ಕೆಲಸವನ್ನು ನಾವು ಮುಂದೆ ತಗೊಂಡು ವಿಚಾರ ನಾವು ಇವತ್ತು ಮಾಡೋಣ. ನಾನು ನಿಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ, ಅಧಿಕಾರಿ ವರ್ಗದ ಎಲ್ಲರಿಷ್ಟೇ, ನನಗೆ ಅಭಿವೃದ್ಧಿಗಿಂತಲೂ ಕೂಡ ಕ್ಷೇತ್ರ ಜನಸಾಮಾನ್ಯರು
ಬಡವರು ಬಂದಾಗ ನೆಮ್ಮದಿ ಮತ್ತು ಪ್ರೀತಿ ವಿಶ್ವಾಸದಿಂದ ಈ ಪಂಚಾಯತ್ನವರು ಬಿಟ್ಟು ಹೋಗೋದು ವಿಚಾರ ತಪ್ಪಾಗುತ್ತೆ. ಅದು ನನಗೆ ಮೊದಲ ಆದ್ಯತೆ. ಕೆಲಸ ಕಡಿಮೆ ಇರ್ಬೋದು, ಕೆಲಸ ಜಾಸ್ತಿ ಇರ್ಬೋದು, ಅದು ಯಾರದು ಬಂದಾಗ ಆಗೋ ಕೆಲಸ ನೀವು ಮಾಡಿ ತಕ್ಷಣ ಕೊಡಬೇಕು. ಆಗದ ಕೆಲಸವನ್ನು ಅದು ಈ ರೀತಿ ಪರಿಸ್ಥಿತಿ ಈ ರೀತಿ ಇದೆ, ಇದು ಆಗುವುದಿಲ್ಲ ಅಂತ ಹೇಳಿಕೊಂಡು ಸಮಾಧಾನಪಡಿಸಿಕೊಂಡು ಕಲಿಸಬೇಕು. ನನ್ನದ ದಿವಸ 1,000ಕ್ಕಿಂತ ಜಾಸ್ತಿ ಜನ ಬರ್ತಾರೆ. ನಾವು ಎಷ್ಟು ಸಮಯವನ್ನು ಜಾಸ್ತಿ ವಿಚಾರ ಮಾಡ್ತೇವೆ, ಆದರೆ ಯಾರನ್ನು ಕೂಡ ನೋವುಂಟು ಮಾಡಿ ನಾವು ಕಲಿಸುವಂಥ ವಿಚಾರ ಆಗಲಿಲ್ಲ, ಕಡಿಮೆ 1% ಇದ್ದರೆ. ಯಾಕಂದರೆ ಆದಷ್ಟು ಅವರು ಸಮಾಧಾನಪಡಿಸಿ ಆ ಕೆಲಸ ಆಗ್ತದೆ. ಆಗದ ಕೆಲಸ ಯಾಕೆ ಆಗೋದಿಲ್ಲ, ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ನಾವು ಸಮಾಧಾನಪಡಿಸಿ ಅವರನ್ನು ನೆಮ್ಮದಿಯಿಂದ ಕಲಿಸುವ ಜವಾಬ್ದಾರಿ ನಮ್ಮದು. ನಗರಸಭೆಗೆ ತಂಕ್ಲನ ಕೆಲಸಲೆಗೆ ಬರ್ಪುನ ಜನಸಾಮಾನ್ಯರನ್ನು ಕಾಪಾವಂದೆ ಸತಾಯಿಸಾವಂದೆ ಅಕ್ಲನೊಟ್ಟಿಗೆ ವಿನಮ್ರತೆಡು ವರ್ತಿಸಾದು ಎಡ್ಡ ರೀತಿಯ ಕೆಲಸನು ಮಲ್ತುಕೊರಡು ಪಂಡದು ನಗರಸಭೆತ ಆಡಳಿತ ಸದಸ್ಯರಿಗೂ ಮಾರ್ಗದರ್ಶನದ ಪಾತ್ರ ಪಂಡೇರು. ಮತ್ತು ನನ್ನ ಅಧಿಕಾರ ಇದೆ ಅಂತ ಹೇಳಿಕೊಂಡು ಯಾರ ಮೇಲೆ ದಬ್ಬಲಿಕೆ ಮಾಡಲಿಕ್ಕೆ ನಾನು ಯಾರಿಗೂ ಕೂಡ ಖಂಡಿತ ಅವಕಾಶ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ನಡೆಸ್ತೇನೆ. ನಾವು ನಮ್ಮ ಅಧಿಕಾರವನ್ನು ನನ್ನ ಶಾಸಕನಾಗಿ ನಾನು ಅಧ್ಯಕ್ಷರಾಗಿ ನೀವುಗಳು ಪ್ರತಿನಿಧಿಗಳು ದಬ್ಬಾಳಿಕೆ ಮತ್ತು ಜನರ ಮೇಲೆ ಆಡಳಿತ ನಡೆಸ್ತಾ ಇದ್ದರೆ ಪ್ರಜಾಪ್ರಭುತ್ವ ಮತ್ತು ನಮಗೆ ಬ್ರಿಟಿಷನ್ನು ಓಡುವಂಥ ಅಗತ್ಯ ಇರಲಿಲ್ಲ. ಅವ್ರಿಗೆ ನಡೆಸ್ಬೋದಿಲ್ಲ, ನಾವೇ ನಡೆಸಬೇಕು. ನಾವೆಲ್ಲಿ ನಡೆಸ್ತಿದ್ದೇವೆ ಆಯಿತು, ಸಮಸ್ಯೆ ಬರ್ತದೆ ಸ್ವಾಭಾವಿಕ. ಕಾನೂನು ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿ ಸಮಸ್ಯೆಗಳು ಬಂದೇ ಬರ್ತದೆ. ಈ ದೇಶದಲ್ಲಿ ಕಾನೂನನ್ನು ತುಂಡು ಮಾಡ್ಬೋದು, ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಮುಂದೆ ಅವರು ಮಾಡಲಿಲ್ಲ, ಮುಂದೆ ಇವರು ಮಾಡಲಿಲ್ಲ, ಈಗ ನನಗೆ ಕಾನೂನು ಇದು 100 ಬರ್ತದೆ. ಆಗ ಅದರ ಮಧ್ಯೆ ಕೂತ್ಕೊಂಡು ಅದೊಂದು ಬಗೆಹರಿಸಿಕೊಂಡು ಯಾವ ರೀತಿಯಲ್ಲಿ ಬಗೆಹರಿಸ್ಕೊಂಡು ಹೋಗ್ಬೋದಂತ ತಿಳಿಕೊಂಡು ನೋಡುವಂತೆಲ್ಲ ವಿಚಾರಗಳು ನೀವು ಅಧಿಕಾರಿ ವರ್ಗದವರು ಹಮ್ಮಿಕೊಳ್ಬೇಕು. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಮ್ಮಿಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದೇ ರೀತಿ ಯಾವ್ಯಾವ ರೀತಿ ಇವತ್ತು ನಿಮಗೆ ಬಹುಶಃ ಇವತ್ತು ನಮ್ಮ ಕಾನೂನುಗಳು ಇದೆಯಾ, ಅದಕ್ಕೆ ಅನುಗುಣವಾಗಿ ಬರುವಂಥ ಜನಸಾಮಾನ್ಯರು ಯಾರು ಬರ್ತಾರೆ ಅವ್ರನ್ನ ಆದಷ್ಟು ಬೇಗನೆ ಸತಾಯಿಸದೆ, ಅವ್ರನ್ನ ಕಾಯಿಸದೆ, ಅವರ ಏನೇನು ಕೆಲಸವನ್ನು ತತ್ಕ್ಷಣ ಮಾಡಿಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಬೇಕಂದ್ರೆ ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ನಿಮಗೆಲ್ಲ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ನಾನು ಶಾಸಕನಾಗಿದ್ದಾಗಲೂ ಮತ್ತು ಈಗಲೂ ಕೂಡ ಅನಗತ್ಯವಾಗಿ ನಾನು ಒಂದೇ ಒಂದು ದಿವಸ ನನ್ನ ಒಂದು ಅಧಿಕಾರನ ಎಲ್ಲಿ ಕೂಡ ನಾನು ಮುಗಿದೋರಿಸಲಿಲ್ಲ. ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷ ಮಾತಿದ್ದಾರೆ, ತುಂಬ ಜನ, ನಾನು ಎಲ್ಲಿಯೂ ಕೂಡ ಇವರ ಅಭಿಪ್ರಾಯಕ್ಕೆ ಮೀರಿ ನಾನು ಹೋಗಲಿಲ್ಲ. ಸದಸ್ಯರ ಭಿನ್ನಾಭಿಪ್ರಾಯ ಬಂದಾಗ ಅದು ಅಧ್ಯಕ್ಷರ ಕೇಳಿ ಅಂತ ಹೇಳ್ತೀನಿ. ಉಳ್ಳಾಲ ನಗರಸಭಾ ಆಯುಕ್ತರು ಮತ್ತಡಿ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಸಹಾಯಕ ಇಂಜಿನಿಯರ್ ತೇಜೋಮೂರ್ತಿ ಈ ಪುರ್ತೋಟುಗೆ ಎತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ದರ್ಗಾ ತಾದಿಡು ಪೋಸ್ಟ್ ಆಫೀಸ್ ಕೈತಳ್ಳು ಇಂಚಗು ಉದಿಪನಾಯಿನ ಆಯುರ್ವೇದ ಸಾವಯವ ಉತ್ಪನ್ನದ ಬ್ಯೂಟಿ ಮಾರ್ಕೆಟು ವೆಲ್ನೆಸ್ ಪ್ರಾಡಕ್ಟ್ ಅಂಗಡಿಗೆ ಶಾಸಕರು ಸ್ಪೀಕರ್ ಸನ್ಮಾನ್ಯ ಯುಟಿ ಖಾದರ್ ಗುರುವಾರ ಮಧ್ಯಾಹ್ನ ಭೇಟಿ ಕೊಡ್ದು ಎಡ್ಡೆಪ್ಪು ಬೈಕೇರು. ಉಳ್ಳಾಲ ದರ್ಗಾ ತಾದಿದ ಪೋಸ್ಟ್ ಆಫೀಸ್ ಕೈತಳ್ಳು ಡಾರ್ಚು ಸಾವಯವ ಉತ್ಪನ್ನದ ಬ್ಯೂಟಿ ಮಾರ್ಕೆಟ್ ವೆಲ್ನೆಸ್ ಪ್ರಾಡಕ್ಟ್ ಲೇಡೀಸ್ ಟೈಲರಿಂಗ್ ಮೆಟೀರಿಯಲ್ಸ್ ಫ್ಯಾನ್ಸಿ ಅಂಗಡಿ ಕರಿ ರಡ್ಡು ವಾರದ ದುಂಬು ಉದಿಪನಾತಂಡು. ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಗುರುವಾರ ಮಧ್ಯಾಹ್ನ ಅಂಗಡಿಗೆ ಭೇಟಿ ಕೊಡ್ದು ಮಾಲಕಿರು ಶ್ರೀಮತಿ ಖತೀಜಾ ಹಮೀದ್ ಬೊಕ್ಕ ಶ್ರೀಲತಾ ಭಕ್ತರೆಡ ಪಾತ್ರಕತೆ ನಡಪಾದು ಹೊಸ ಅಂಗಡಿ ಎಡ್ಡೆ ಆವಡು ಪಣದು ಎಡಬೈಕೇರು. ಮುಖ್ಯದ ಬಂದೊಲೆ ಇಡಗ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪೊಸಕೊರಲ್ 24/7.